ಕಾನೂನು ಇದೆ, ಅದಕ್ಕೆ ಕಾನೂನು ಕ್ರಮ ಆಗುತ್ತೆ. ಅದಕ್ಕೆ ನಾವು ಅದನ್ನ ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೀವಿ. ಕಾನೂನು ಮೀರಿದಲ್ಲ ಅಂತ ನಡೀತಾ ಇತ್ತು ಅಂತ ಮಾಹಿತಿ ಇಲ್ಲಿ ಅಲ್ಲಿ ವೇಷವಾಟಿಕೆ ನಡೀತಾ ಇತ್ತು. ಇಲ್ಲಿ ಸುಮ್ಮನೆ ಯಾರು ದಾಳಿ ಮಾಡಲ್ಲ. ಒಂದೇ ನಿಮಿಷ ಸರ್ ಇಲ್ಲಿ ಮುಂದೆ ಬರ್ಲಿ ತೆಗೆದುಕೊಂಡು ಹೋಗ್ತಾ ಇರೋದ್ರಲ್ಲಿ ನೋಡ್ಬೋದಾಗಿದೆ. ದಾಳಿಯನ್ನು ಮಾಡಿದ್ದು ನಾವೇ ದಾಳಿಯನ್ನು ಮಾಡಿದ್ವಿ ಅಂತ ಹೇಳಿ ಅವರು ನಾವೇ ದಾಳಿಯನ್ನು ಪ್ರಸಾದ್, ನಿಮ್ಮ ಬಂಧನ ಆಗಿದೆ, ಏನ್ ಹೇಳ್ತೀರಾ ಸರ್? ಏನು ಅದು ಮಾಡುವಂತ ವಿಷಯನೇ ಇಲ್ಲ. ಸ್ವಲ್ಪ ಸರ್ ಬರ್ಲಿ ಅಪ್ಪ